ಜಯ ಜಗದಂಬ. ನವರಾತ್ರಿ ದೇವಿಗೆ ಯಾವ ಪುಷ್ಪ ಅರ್ಪಿಸಿದರೆ ಏನು ಫಲಪ್ರಾಪ್ತಿ? ನಮಸ್ಕಾರ ಸ್ನೇಹಿತರೆ. ನವರಾತ್ರಿ ಸಮಯದಲ್ಲಿ ತಾಯಿ ದುರ್ಗಾ ಮತ್ತು ಅವಳ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಹಬ್ಬದಂದು ತಾಯಿ ದುರ್ಗೆಯ 9 ವಿವಿಧ ರೂಪಗಳನ್ನು ಪೂಜಿಸುವುದರಿಂದ ನಾವು ವಿಭಿನ್ನ ಸಂತೋಷವನ್ನು, ಯಶಸ್ಸನ್ನು ಪಡೆಯಬಹುದಾಗಿದೆ. ನವರಾತ್ರಿ 9 ದಿನವೂ 9 ದುರ್ಗೆಯರನ್ನು ಪೂಜಿಸಲಾಗುತ್ತದೆ. ಆದ್ದರಿಂದ 9 ವಿಶೇಷ ಹೂಗಳಿಂದ ಆಕೆಯನ್ನು ಪೂಜಿಸಬೇಕು. ನವೇ ದುರ್ಗೆಯರಲ್ಲಿ ಯಾವ ದುರ್ಗೆಗೆ ಯಾವ ಹೂ ಪ್ರಿಯ ಗೊತ್ತಾ? ಯಾವ ದುರ್ಗೆಗೆ ಯಾವ ಹೂವನ್ನು ಅರ್ಪಿಸಬೇಕು? ಬನ್ನಿ ಇವತ್ತು ತಿಳಿದುಕೊಳ್ಳೋಣ. ಚಂದ್ರಘಂಟ. ನವರಾತ್ರಿ ಹಬ್ಬದ 3ನೇ ದಿನದಂದು ತಾಯಿ ದುರ್ಗೆಯ 3ನೇ ಅವತಾರವಾದ ಚಂದ್ರಘಂಟಾಳನ್ನು ಪೂಜಿಸಲಾಗುತ್ತದೆ. ಚಂದ್ರಘಂಟಾ ದೇವಿಯನ್ನು ಪೂಜಿಸುವಾಗ ಆಕೆಗೆ ಹಾಲು ಅಥವಾ ಹಾಲಿನಿಂದ ತಯಾರಿಸಿದ ಸಿಹಿ ಭಕ್ಷ್ಯಗಳನ್ನು ಅಥವಾ ಪಾಯಸವನ್ನು ನೈವೇದ್ಯವಾಗಿ ನೀಡುವುದರಿಂದ ವ್ಯಕ್ತಿಯ ಎಲ್ಲ ದುಃಖಗಳನ್ನು ದೂರವಾಗಿಸುತ್ತಾಳೆ. ಕಮಲದ ಹೂಗಳನ್ನು ತಾಯಿ ಚಂದ್ರಘಂಟಾಳಿಗೆ ಅರ್ಪಿಸಲಾಗುತ್ತದೆ. ಇದನ್ನು ಮಾಡುವುದರಿಂದ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಮತ್ತು ನೀವು ಹೊಸ ಶಕ್ತಿಯನ್ನು ಪಡೆಯುತ್ತೀರಿ.